ಲಯನ್ಸ್ ಕ್ಲಬ್ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಗಳು ವಿಶ್ವದಲ್ಲಿ ಅತಿ ದೊಡ್ಡ ಸೇವಾ ಸಂಸ್ಥೆಗಳೆಂದು ಗುರುತಿಸಲ್ಪಟ್ಟಿದೆ. ಅವುಗಳೆರಡರ ತತ್ವ ಧ್ಯೇಯೋದ್ದೇಶಗಳು ಒಂದೇ ತರದಾಗಿದೆ ಎಂದು ಕಾರ್ಕಳ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕೆಆರ್ ಜೋಶಿ ಹೇಳಿದರು. ಕಾರ್ಕಳ ಲಯನ್ಸ್ ಕ್ಲಬ್ ಇದರ ನೇತೃತ್ವದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಕಳ, ಕುಂದಾಪುರ ರೆಡ್ ಕ್ರಾಸ್ ರಕ್ತನಿಧಿ ಕೇಂದ್ರ ಇದರ ಸಹಯೋಗದೊಂದಿಗೆ ಲಯನ್ಸ್ ಭವನದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಐಡಿಯಾ ವೈದ್ಯಕೀಯ ವ್ಯಕ್ತಿಗೆ ಬಂದದ್ದೇ ಒಂದು ದೊಡ್ಡ ವಿಷಯ, ಗೊತ್ತಿರಲಿಲ್ಲ. ಮತ್ತು ಒಬ್ಬ ಮನುಷ್ಯನ ರಕ್ತವನ್ನು ಇನ್ನೊಬ್ಬರಿಗೆ ಕೊಡಬಹುದು ಎಂಬ ವಿಷಯವೇ ಗೊತ್ತಿರಲಿಲ್ಲ. ಆ ಒಂದು ವಿಷಯ ಗೊತ್ತಾದ ಮೇಲೆ ನಮ್ಮ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾಣವನ್ನು ಉಳಿಸಲು ಸಾಧ್ಯವಾಗಿದೆ ಈ ರಕ್ತದಾನದ ಪ್ರಕ್ರಿಯೆಯಿಂದ. ಈ ಒಂದು ಮಹತ್ತರವಾದ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೇವೆ. ನಿಮ್ಮೆಲ್ಲರಿಗೂ ನಾನು ರೆಡ್ ಕ್ರಾಸ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ರೆಡ್ ಕ್ರಾಸ್ ಬಗ್ಗೆ ಕಳೆದ 3-4 ವರ್ಷಗಳಿಂದ ಕಾರ್ಕಳದಲ್ಲಿ ಬಹಳಷ್ಟು ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ರೆಡ್ ಕ್ರಾಸ್ ಪ್ರಾರಂಭವಾದದೇ ಒಂದು 3 ವರ್ಷದ ಮೊದಲು. ಈ ರೆಡ್ ಕ್ರಾಸಿನ ಮುಖ್ಯ ಧ್ಯೇಯ, ಮುಖ್ಯ ಉದ್ದೇಶ ಏನೆಂದರೆ, ಒಂದು ರೋಗಿಗಳಿಗೆ ರಕ್ತವನ್ನು ಅಗತ್ಯದ ಸಂದರ್ಭದಲ್ಲಿ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರಕ್ತವನ್ನು ಪೂರೈಸುವುದು ನಮ್ಮ ಒಂದು ಉದ್ದೇಶ. ಈ ಒಂದು ನಮ್ಮ ಸಂಸ್ಥೆಯು ಪ್ರಾರಂಭವಾದ ನಂತರ ನಮಗೆ ಅಭೂತಪೂರ್ವವಾದ ಒಂದು ಸ್ಪಂದನೆಯು ಕಾರ್ಕಳದ ಜನರಿಂದ, ಕಾರ್ಕಳದ ಸಂಘ ಸಂಸ್ಥೆಗಳಿಂದ, ಕಾರ್ಕಳದ ಇನ್ಸ್ಟಿಟ್ಯೂಷನ್, ಸ್ಕೂಲ್ಸ್, ಕಾಲೇಜಸ್ ಎಲ್ಲ ಕಡೆಯಿಂದ ಸಿಕ್ಕಿದೆ. ಕಾರ್ಕಳ ಲಯನ್ಸ್ ಕ್ಲಬ್ ಅಧ್ಯಕ್ಷ ರಾಜೇಶ್ ಶೆಣಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಯಾವುದೇ ವಿಜ್ಞಾನಿಗಳಿಂದಲೂ ಸಿದ್ಧಪಡಿಸಲು ಇದುವರೆಗೆ ಸಾಧ್ಯವಾಗದ ರಕ್ತವು ಮಾನವನ ದೇಹದಿಂದಲೇ ಉತ್ಪಾದನೆಯಾಗುವುದು ವಿಶೇಷವಾಗಿದೆ ಎಂದು ಹೇಳಿದರು. ಕಾರ್ಖಾನೆ ಬೇರೆ ಯಾವ ಶ್ರೇಷ್ಠ ಕಾರ್ಖಾನೆ ಯಾರೂ ಇಲ್ಲ. ಯಾಕಂದ್ರೆ ಈ ರಕ್ತವನ್ನ ಉತ್ಪಾದಿಸುವುದು ಖಾಲಿ ನಮ್ಮ ದೇಹ, ಅದು ಬಿಟ್ಟರೆ ಬೇರೆ ಹೊರಗೆಯಿಂದ ಎಲ್ಲಿಯೂ ಸಾಧ್ಯ ಇಲ್ಲ. ಅಂತಹ ಶ್ರೇಷ್ಠ ಒಂದು ಕಾರ್ಖಾನೆ ಇದೆ ನಮ್ಮ ದೇಹ. ಇದು ಮನುಷ್ಯನಿಂದ ಮಾತ್ರ ಪಡೀಲಿಕ್ಕೆ ಸಾಧ್ಯವಿಲ್ಲ. ಬೇರೆ ಎಲ್ಲಿಂದಲೂ ಕೂಡ ಒಂದು ಬೊಟ್ಟು ರಕ್ತ ತಯಾರು ಮಾಡಲಿಕ್ಕೆ ನಾವು ಈ ಸೂರ್ಯಕ್ಕೆ ಹೋಗಿದ್ದು, ಚಂದ್ರ ಎಲ್ಲಿ, ಮಂಗಳ, ಬುಧ ಎಲ್ಲಿಗೆ ಹೋಗ್ಬೋದು, ಆದ್ರೂ ರಕ್ತವನ್ನು ತಯಾರು ಮಾಡಲಿಕ್ಕೆ ಯಾವ ಸೈಂಟಿಸ್ಟ್ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಜೀವದಿಂದ ಇನ್ನೊಂದು ಜೀವ ಉಳಿಸಬೇಕಾದ್ರೆ ನಮ್ಮ ಜೀವದಿಂದ ಮಾತ್ರ ಸಾಧ್ಯ, ಅದು ನಮ್ಮ ಈ ದೇಹ. ಹಾಗಾಗಿ ಈ ರಕ್ತದ ಮಹತ್ವವನ್ನು ಬಹಳ ಸುಂದರವಾಗಿ ನಮಗೆ ಹೇಳಿಕೊಟ್ಟು ಅದರ ಯಾರ್ಯಾರು ಕೊಡಬಹುದು ಅಂತ ಹೇಳಿ ಕಳೆದ 3 ವರ್ಷದಿಂದ ಈ ರೆಡ್ ಕ್ರಾಸ್ ಇಂದ ಕಾರ್ಕಳದ ಮಟ್ಟದಲ್ಲಿ ಬಹಳಷ್ಟು ರಕ್ತವನ್ನು ಕೂಡಿಕೊಟ್ಟು ಬಹಳಷ್ಟು ಜೀವಕ್ಕೆ ಉಪಯೋಗವಾಗುವಂತಹ ಒಂದು ಮಾದರಿಯ ಕೆಲಸಗಳನ್ನ ನಮ್ಮ ರೆಡ್ ಕ್ರಾಸ್ ಸೊಸೈಟಿ ಕಾರ್ಕಳದ ಅಧ್ಯಕ್ಷರಾದಂತಹ ರಾಮ್ಪಿ ಜೋಶಿ ಅವರು ಮಾಡಿದ್ದಾರೆ. ಅವರಿಗೆ ನಾವೆಲ್ಲ ತುಂಬ ಧನ್ಯವಾದವನ್ನು ಹೇಳ್ತಾ, ಪ್ರಾಂತ್ಯಾಧ್ಯಕ್ಷ ಮಿಥುನ್ ಹೆಗಡೆ, ವಲಯಾಧ್ಯಕ್ಷ ಸುಭಾಷ್ ಸುವರ್ಣ, ಖಜಾಂಚಿ ಪ್ರಕಾಶ್ ಪಿಂಟು, ಪ್ರೊಫೆಸರ್ ಪದ್ಮನಾಭ ಗೌಡ, ಕ್ಯಾಥೋಲಿಕ್ ಸಭಾದ ಅಧ್ಯಕ್ಷ ನೆವಿಲ್ ಡಿ ಸಿಲ್ವಾ, ಲಯನ್ಸ್ ಕ್ಲಬ್ನ ನಿಕಟಪೂರ್ವ ಅಧ್ಯಕ್ಷ ಪ್ರವೀಣ್ ರಾವ್, ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷ ಚಂದ್ರ ಸುವರ್ಣ ಮೊದಲಾದವರು ಉಪಸ್ಥಿತರಿದ್ದರು.